ಸಮಾಜ ಸೇವೆ ಎಂಬುದು ನಿಸ್ವಾರ್ಥವಾಗಿರಬೇಕು. ಸ್ವಾರ್ಥಕ್ಕಾಗಿ ಸಮಾಜ ಸೇವೆ ಅಲ್ಲ, ವ್ಯಾಪಾರಕ್ಕಾಗಿ ಸಮಾಜ ಸೇವೆ ಅಲ್ಲ. ಸಮಾಜದ ಋಣ, ನಮ್ಮ ತಂದೆ ತಾಯಿಯ ಋಣ ಹೇಗೆ ತೀರಿಸಲು ಸಾಧ್ಯ ಇಲ್ಲವೋ ಸಮಾಜದ ಋಣ ಕೂಡ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕವಾದ ಒಂದು ಕೆಪಾಸಿಟಿ ಅಂತ ಇರ್ತದೆ, ಅವನ ಹತ್ರ ಕೂಡ ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆ ಮತ್ತು ಶಕ್ತಿಯನ್ನು ಅವ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅವರು ಆತ್ಮಹತ್ಯೆಗೆ ಹೊರಟವರು ಇರ್ಬೋದು, ಮಾನಸಿಕ ತೊಂದರೆಗೆ ಹೊರಗಾದವರು ಇರ್ಬೋದು, ರಸ್ತೆ ಬದಿಯಲ್ಲಿ ಅಸಹಾಯಕರಾಗಿರ್ಬೋದು, ಹಲವು ಬಾರಿ ಅತ್ಯಾಚಾರಕ್ಕೊಳಗಾಗಿರ್ಬೋದು. ಅವರು ಹೊಸ ಬದುಕನ್ನು ಕಾಣ್ತಾ ಇದ್ದಾರೆ, ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ. ಇದೆಲ್ಲ ಸಾಂತ್ವನ ಕೇಂದ್ರ, ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಮಹಿಳೆಯರ ಬಗ್ಗೆ ಎಲ್ಲ ನಾನು ಮಾಡಿದ ಕೆಲಸಗಳ ದಾಖಲಾತಿ ಇದೆ. ಇವತ್ತು ನಾನು ಮಹಿಳೆಯರ ಬಗ್ಗೆ ಇಷ್ಟು ಹೊತ್ತು ಯಾಕೆ ಹೇಳ್ತೇನೆ ಅಂದರೆ, ನಾನು ಒಂದು 15 ವರ್ಷದಿಂದ ಸರ್ಕಾರಕ್ಕೆ ಬಹಳಷ್ಟು ಪ್ರೆಷರ್ ಆಗ್ತಾ ಇದ್ದೇನೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಮಾನಸಿಕ ಪುನರ್ವಸತಿ ಕೇಂದ್ರ ಇಲ್ಲ. ಮತ್ತೆ ಆ ಒಂದು ವ್ಯಕ್ತಿ, ಯಾಕಂದ್ರೆ ಮನುಷ್ಯ ಅಂದ್ರೆ ಪ್ರತಿಯೊಬ್ಬನು ಕೂಡ 125 ಕೋಟಿ ಜನರು ಕೂಡ ನಮ್ಮ ಭಾರತದ ಪ್ರಜೆಗಳು. ಪ್ರತಿಯೊಬ್ಬನು ಕೂಡ ಗೌರವಯುತವಾಗಿ ಬದುಕಲೇಬೇಕು, ಗೌರವಯುತವಾಗಿ ಬದುಕುವ ಹಕ್ಕು ಕೂಡ ಇದೆ. ಪೆರಡೂರಿನಲ್ಲಿ ಜಯಣ್ಣ ಅಂತ ಒಬ್ರು ಇದ್ರು, ಜಿಲ್ಲಾಸ್ಪತ್ರೆಯಲ್ಲಿ ಹಾಸಿಗೆಯಲ್ಲಿದ್ದರು. ಯಾಕಂದ್ರೆ ಜಿಲ್ಲಾಸ್ಪತ್ರೆ ವೈದ್ಯರು ಕೂಡ ಅವರಿಗೆ ಬಹಳಷ್ಟು ಒಂದು ಸ್ಪಂದನೆ ನೀಡಿದ್ರು. ಆದರೆ ಅವರ ಕಾಲಿನ ಆ ಒಂದು ಜೋಡಣೆ ಆಗದೆ ಅವರು ಹಾಸಿಗೆಯಲ್ಲೇ ಮಲಗಿಬಿಟ್ರು. ನನ್ನವರೆಂಬುವರು ನನಗೆ ಯಾರು ಈಗ ಸ್ಪಂದಿಸ್ತಿಲ್ಲ, ನಾನಿನ್ನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿ ಅವರು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಹತ್ರ ಹೇಳಿದ್ರಂತೆ, ನಾನು ಬದುಕಿರಲಿಕ್ಕೆ ಇವತ್ತು ವಿಶ್ವಶೆಟ್ಟರು ಕಾರಣ, ನನಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಮಾತಿಗೆ ತಪ್ಪದೆ ನ್ಯಾಯಾಲಯದಲ್ಲಿ ಪರಿಹಾರ ಸಿಕ್ಕಿದ ಕೂಡಲೇ ಆ ಪರಿಹಾರದ ಹಣವನ್ನು ನನ್ನ ಹತ್ರ ತಂದು ಕೊಟ್ಟು ನಾನು ಹೇಳಿದೆ, ಜಯಣ್ಣ ನಾನು ಖರ್ಚು ಮಾಡಿದ್ದನ್ನು ನೀವು ಕೊಡೋದು ಬೇಡ, ಆದರೆ ನಿಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿ ಇರಲಿ, ಅದರ ಧೈರ್ಯದಲ್ಲಿ ನೀವು ಇನ್ನಷ್ಟು ಆರೋಗ್ಯವಂತರಾಗಿರ್ತೀರಿ, ನಿಮಗೊಂದು ಧೈರ್ಯ ಬರ್ತದೆ. ಆ ಪ್ರಕಾರದಲ್ಲಿ ವೈದ್ಯರಿಗಿಂತ ಮುಖ್ಯವಾಗಿ ನಾವು ಜನಸಾಮಾನ್ಯರು ಅದರಲ್ಲಿ ಜಾಸ್ತಿ ಪಾತ್ರವನ್ನು ವಹಿಸ್ತೇವೆ. ಆ ಕ್ಲಪ್ತ ಸಮಯಕ್ಕೆ ವೈದ್ಯರ ಕೈಗೆ ಆ ಒಂದು ವ್ಯಕ್ತಿಯನ್ನು ಕೊಡುವಂಥದ್ದು. ನಾನು ವಿಶ್ವಶೆಟ್ಟಿ ಅಂಬಲ್ಪಾಡಿ, ಉಡುಪಿ. ತಂದೆ ದಿವಂಗತ ಗುಂಡು ಶೆಟ್ಟಿ, ತಾಯಿ ವನಜಾಜಿ ಹೆಗಡೆ. ನನ್ನ ವಿದ್ಯಾಭ್ಯಾಸ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಣಿಪಾಲದ MIT ಕಾಲೇಜಿನಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದೆ. 96 ನಂದು ಡಿಪ್ಲೊಮಾ ಮುಗಿದಿದೆ. ನಾನು 6ನೇ ತರಗತಿಯಲ್ಲಿ ಇರಬೇಕಾದ್ರೆ, ಶಾಲೆ ಬಿಟ್ಟು ಬರ್ತಾ ಇರಬೇಕಾದ್ರೆ ಒಂದು ಅಪಘಾತದಲ್ಲಿ ವ್ಯಕ್ತಿಯೊಬ್ಬ ಬಿದ್ದಿದ್ದ. ಆತನನ್ನು ಆಸ್ಪತ್ರೆಗೆ ದಾಖಲಿಸುವ ಮುಖಾಂತರ ಅಂದಿನಿಂದ ಇಂದಿನವರೆಗೆ ಸುಮಾರು 35 ವರ್ಷಗಳ ಅವಧಿಯಲ್ಲಿ ಒಂದು 16ರಿಂದ 17 ಸಾವಿರ ಅಪಘಾತಕ್ಕೀಡಾದವರಾಗಿರ್ಬೋದು, ಅಸಹಾಯಕರಾಗಿರ್ಬೋದು, ಅನಾರೋಗ್ಯಕ್ಕೀಡಾದವರಾಗಿರ್ಬೋದು, ಬೀದಿ ಬದಿ ಬಿದ್ದ ಮಕ್ಕಳಿರ್ಬೋದು, ಅಸಹಾಯಕ ಮಹಿಳೆಯರಿರ್ಬೋದು, ಬುದ್ಧಿಮಾಂದ್ಯರಿರ್ಬೋದು, ಜೊತೆಗೆ ಮಾನಸಿಕ ಕಾಯಿಲೆಗೊಳಗಾದವರಿರ್ಬೋದು, ನಾನಾ ತೊಂದರೆಗಳಿಂದ ಅಥವಾ ಒಂದು ಖಿನ್ನತೆಗೊಳಗಾದವರು, ಮತ್ತೊಂದು ಕೆಲವರು ದೌರ್ಜನ್ಯಕ್ಕೊಳಗಾದ ಯುವತಿಯರು, ಮಹಿಳೆಯರು, ಮಕ್ಕಳು, ಇವರನ್ನೆಲ್ಲ ನನ್ನಿಂದ ಆದಷ್ಟು ಮ್ಯಾಕ್ಸಿಮಮ್ ಆಗಿ ಒಂದು ರೆಸ್ಕ್ಯೂ ಮಾಡುವ ಕೆಲಸವನ್ನು ಮಾಡಿದ್ದೇನೆ. ಅಂದಿನಿಂದ ಇಂದಿನವರೆಗೆ ಕೂಡ ನಾನು ಈ ಸಮಾಜ ಸೇವೆ ಬಗ್ಗೆ ಸಮಾಜಕ್ಕೆ ಒತ್ತಿ ಹೇಳೋದೇನೆಂದರೆ, ಸಮಾಜ ಸೇವೆ ಎಂಬುದು ನಿಸ್ವಾರ್ಥವಾಗಿರಬೇಕು. ಸ್ವಾರ್ಥಕ್ಕಾಗಿ ಸಮಾಜ ಸೇವೆ ಅಲ್ಲ, ಅಥವಾ ಯಾವುದೋ ಒಂದು ಲಾಭಕ್ಕಾಗಿ ಸಮಾಜ ಸೇವೆ ಅಲ್ಲ, ವ್ಯಾಪಾರಕ್ಕಾಗಿ ಸಮಾಜ ಸೇವೆ ಅಲ್ಲ. ನಿಸ್ವಾರ್ಥವಾಗಿ ಸಮಾಜ ಸೇವೆ ಮಾಡಿದಂಥ ಒಂದು ಸಮಯದಲ್ಲಿ ಅದರಲ್ಲಿ ಸಿಗುವಂಥ ಸುಖವನ್ನು ಅದನ್ನು ಅನುಭವಿಸಿದವನಿಗೆ ಗೊತ್ತಿರ್ತದೆ. ಆ ಅನುಭವಿಸಿದ ವ್ಯಕ್ತಿ ಮತ್ತೊಮ್ಮೆ ಅಂತಹ ಸಮಾಜ ಸೇವೆ ಮಾಡುವಂಥ ನಮಗೆ ಒಂದು ವೇದಿಕೆ ಸಿಕ್ಕಿದಾಗ ಅಥವಾ ಒಂದು ಕಾಲದಲ್ಲಿ ಕೂಡಿ ಬಂದಾಗ ಅದನ್ನು ಖಂಡಿತ ಮಾಡದೆ ಬಿಡುವುದಿಲ್ಲ. ಯಾಕಂದರೆ ಅದು ಒಂದು ಖುಷಿಯೂ ಉಂಟು, ಆತ್ಮಸಾಕ್ಷಿಯಾಗಿ ನಮಗೆ ನೆಮ್ಮದಿ ಉಂಟು, ಮತ್ತು ನಮ್ಮ ಕರ್ತವ್ಯ ಕೂಡ. ಯಾಕಂದರೆ ನಾವು ಇವತ್ತು ಬದುಕಿ ಬಾಳಬೇಕಾದ್ರೆ ನಮ್ಮ ತಂದೆ ತಾಯಿ ಕೋಟಿಗಟ್ಟಲೆ ಹಣ ಮಾಡಿಟ್ಟು ಕೂಡಲೇ ಅಥವಾ ನಾವು ಸಂಪಾದನೆ ಮಾಡಿದ ಕೋಟಿಗಟ್ಟಲೆ ಹಣ ಮುಖ್ಯ ಅಲ್ಲ, ಸಮಾಜವು ಕೂಡ ನಮ್ಮನ್ನು ಬೆಳೆಸಿದೆ. ನಾವು ಏನೇ ಒಂದು ವ್ಯಕ್ತಿ ವ್ಯವಹಾರ ಮಾಡಿರಲಿ, ಅಥವಾ ವೈದ್ಯನಾಗಲಿ, ಇಂಜಿನಿಯರ್ ಆಗಲಿ, ಯಾರೇ ಆಗಿರಲಿ, ಅವರು ಕೂಡ ಒಂದಷ್ಟು ಸಮಾಜದಿಂದ ಋಣವನ್ನು ಪಡೆದುಕೊಂಡವರೇ. ಸಮಾಜದ ಋಣ, ನಮ್ಮ ತಂದೆ ತಾಯಿಯ ಋಣ ಹೇಗೆ ತೀರಿಸಲು ಸಾಧ್ಯ ಇಲ್ಲವೋ ಸಮಾಜದ ಋಣ ಕೂಡ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೂಡ ಒಂದು ವೈಯಕ್ತಿಕವಾದ ಒಂದು ಕೆಪಾಸಿಟಿ ಅಂತ ಇರ್ತದೆ, ಅವನ ಹತ್ರ ಕೂಡ ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆ ಮತ್ತು ಶಕ್ತಿಯನ್ನು ಅವ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಇವತ್ತು ನಾನು ಅದೆಷ್ಟೋ ಮಹಿಳೆಯರು ಮತ್ತು ಮಕ್ಕಳನ್ನು ರೆಸ್ಕ್ಯೂ ಮಾಡಿ ಅವರು ಆತ್ಮಹತ್ಯೆಗೆ ಹೊರಟವರು ಇರ್ಬೋದು, ಮಾನಸಿಕ ತೊಂದರೆಗೆ ಹೊರಗಾದವರು ಇರ್ಬೋದು, ರಸ್ತೆ ಬದಿಯಲ್ಲಿ ಅಸಹಾಯಕರಾಗಿರ್ಬೋದು, ಹಲವು ಬಾರಿ ಅತ್ಯಾಚಾರಕ್ಕೊಳಗಾಗಿರ್ಬೋದು. ಅವರು ಹೊಸ ಬದುಕನ್ನು ಕಾಣ್ತಾ ಇದ್ದಾರೆ, ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ. ಇದೆಲ್ಲ ಸಾಂತ್ವನ ಕೇಂದ್ರ, ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಮಹಿಳೆಯರ ಬಗ್ಗೆ ಎಲ್ಲ ನಾನು ಮಾಡಿದ ಕೆಲಸಗಳ ದಾಖಲಾತಿ ಇದೆ, ಉಡುಪಿಯ ನಗರ ಠಾಣೆಯಲ್ಲಿದೆ. ಹಾಗಾಗಿ ಇವತ್ತು ನಾನು ಮಹಿಳೆಯರ ಬಗ್ಗೆ ಇಷ್ಟು ಹೊತ್ತು ಯಾಕೆ ಹೇಳ್ತೇನೆ ಅಂದರೆ, ನಾನು ಒಂದು 15 ವರ್ಷದಿಂದ ಸರ್ಕಾರಕ್ಕೆ ಬಹಳಷ್ಟು ಪ್ರೆಷರ್ ಆಗ್ತಾ ಇದ್ದೇನೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಮಾನಸಿಕ ಪುನರ್ವಸತಿ ಕೇಂದ್ರ ಇಲ್ಲ.
ಭಿಕ್ಷಾಧಿಪತಿಯಾಗಿರ್ಬೋದು, ತೊಂದರೆಯಲ್ಲಿರ್ಬೋದು, ಕೋಟ್ಯಾಧಿಪತಿಯಾಗಿರ್ಬೋದು, ಮಾನಸಿಕ ತೊಂದರೆಗೊಳಗಾದವರು ಪ್ರತಿಯೊಂದು ವರ್ಗದಲ್ಲಿ ಕೂಡ ಇದ್ದಾರೆ. ಅಂಥವರಿಗೆ, ಬೀದಿಗೆ ಬಿದ್ದವರಿಗೆ ಒಂದು ಪುನರ್ವಸತಿ ಕೇಂದ್ರ ಮಾಡುವಂಥ ವ್ಯವಸ್ಥೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮಾಡುವಂಥ ವ್ಯವಸ್ಥೆ ಇಲ್ಲ. ಇರುವವರು ಅಥವಾ ಹಣ ಇದ್ದವರು ಏನಾದರೂ ಮಾಡ್ತಾರೆ ಸರಿ, ಅದಕ್ಕೆ ಹಣ ಕಟ್ಟಿ ಮಾಡುವಂಥ ಪುನರ್ವಸತಿ ಕೇಂದ್ರ ಇದೆ. ಆದರೆ ಸರ್ಕಾರದಿಂದ ಇವತ್ತು ಪುನರ್ವಸತಿ ಕೇಂದ್ರ ಇಲ್ಲದೆ ಅದೆಷ್ಟೋ ಜನರನ್ನು ನಾವು ಹೊರ ಜಿಲ್ಲೆ, ಹೊರ ರಾಜ್ಯಕ್ಕೆ, ಕೆಲವರನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ, ಕೆಲವು ಮಾನಸಿಕದವರನ್ನು ದಿಮಾನ್ಸ್ ಇರ್ಬೋದು, ಬೆಂಗಳೂರಿನ ನಿಮಾನ್ಸ್, ಧಾರವಾಡದ ದಿಮಾನ್ಸ್, ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯ ಕೇರಳ ಮಂಜೇಶ್ವರದಂಥ ಒಂದು ಸ್ನೇಹಾಲಯ ಮತ್ತು ಶಾಯಾಶ್ರಮದಲ್ಲಿ ಕೂಡ ನಾವು ನೂರಾರು ಜನರನ್ನು ಸೇರಿಸಿದಂತಿದೆ. ಈ ರೀತಿ ಸೇರಿಸುವ ಮುಖಾಂತರ ಅದೆಷ್ಟೋ ಒಂದು ದುರಂತಗಳನ್ನು ತಪ್ಪಿಸಿದಂತಾಗ್ತದೆ. ಸಮಾಜಕ್ಕೆ ಮನನೊಂದವರ ಮಾನಸಿಕ ಅಸ್ವಸ್ಥರ ಆಗುವ ತೊಂದರೆಯನ್ನು ನಾವು ಒಂದು ಮುಕ್ತಿಗೊಳಿಸಿದಂತಾಗ್ತದೆ, ಸಮಾಜಕ್ಕೆ ಮಾದರಿ ಅಂತಾಗ್ತದೆ. ಮತ್ತು ಆ ಒಂದು ವ್ಯಕ್ತಿ, ಯಾಕಂದರೆ ಮನುಷ್ಯ ಅಂದರೆ ಪ್ರತಿಯೊಬ್ಬನು ಕೂಡ 125 ಕೋಟಿ ಜನರು ಕೂಡ ನಮ್ಮ ಭಾರತದ ಪ್ರಜೆಗಳು. ಪ್ರತಿಯೊಬ್ಬನು ಕೂಡ ಗೌರವಯುತವಾಗಿ ಬದುಕಲೇಬೇಕು, ಗೌರವಯುತವಾಗಿ ಬದುಕುವ ಹಕ್ಕು ಕೂಡ ಇದೆ. ಅವರನ್ನು ಅಸಹಾಯಕರಿಗೆ ಬದುಕು ಕೊಡುವಂತಹ ಒಂದು ಕೆಲಸ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡ ಮಾಡಬೇಕು. ಯಾಕಂದರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗುವಂಥ ಸರ್ಕಾರದ ಕೊಡುಗೆಗಳಿದೆ, ಅದು ಕ್ಲಪ್ತ ಸಮಯದಲ್ಲಿ ಸಿಗ್ತಾ ಇಲ್ಲ. ಇದು ಯಾರದ್ದು ತಪ್ಪು? ನಾವು ನಮ್ಮ ಕೂಗನ್ನು ಸರ್ಕಾರ ಅಥವಾ ಇಲಾಖಾ ಅಧಿಕಾರಿಗಳಾಗಿರಲಿ ಎಷ್ಟು ಕೇಳಿದ್ದಾರೆ ಅಂತೆಲ್ಲ, ಅಂತೂ ಒಂದಷ್ಟು ಕೂಗನ್ನು ಅವರು ಕೇಳಿದ್ದಾರೆ, ಕೆಲವೊಂದಕ್ಕೆ ಒಂದು ತೀರ್ಮಾನವನ್ನು, ಆ ಸಮಸ್ಯೆಯ ಪರಿಹಾರವನ್ನು ಕೂಡ ಮಾಡಿದ್ದಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಪೆರಡೂರಿನಲ್ಲಿ ಜಯಣ್ಣ ಅಂತ ಒಬ್ಬರು ಇದ್ದರು. ಅವರಿಗೆ ತೀವ್ರಗತಿದ ಆಕ್ಸಿಡೆಂಟ್ ಆಗಿ ಜಿಲ್ಲಾಸ್ಪತ್ರೆಯಲ್ಲಿ ಸುಮಾರು 2 ವರ್ಷಗಳ ಕಾಲ ಜಿಲ್ಲಾಸ್ಪತ್ರೆಯಲ್ಲಿ ಹಾಸಿಗೆಯಲ್ಲಿದ್ದರು. ಯಾಕಂದರೆ ಜಿಲ್ಲಾಸ್ಪತ್ರೆ ವೈದ್ಯರು ಕೂಡ ಅವರಿಗೆ ಬಹಳಷ್ಟು ಒಂದು ಸ್ಪಂದನೆ ನೀಡಿದರು. ಆದರೆ ಅಂದಿನ ಅವರ ಅದು ಉಡುಪಿಯ ಜಿಲ್ಲೆ ಆಗದೇ ಇರುವುದರಿಂದ, ಬೇಕಾಗುವಂಥ ಎಲ್ಲ ಮೂಲಭೂತ ಚಿಕಿತ್ಸೆ ಇಲ್ಲದೇ ಇರುವುದರಿಂದ ಅವರ ಕಾಲಿನ ಆ ಒಂದು ಜೋಡಣೆ ಆಗದೆ ಅವರು ಹಾಸಿಗೆಯಲ್ಲೇ ಮಲಗಿಬಿಟ್ರು. ಒಂದು ದಿವಸ ನನಗೆ ಹೇಳಿದರು, ವಿಶ್ವೇಶ್ವರ, ಇನ್ನೂ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನನ್ನವರೆಂಬವರು ನನಗೆ ಯಾರೂ ಈಗ ಸ್ಪಂದಿಸ್ತಿಲ್ಲ, ನಾನಿನ್ನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿದರು. ಅದು ನನಗೆ ಭಾಳ ಬೇಸರವಾಗಿ ನಾನು ಅವರ ಜಯಣ್ಣನ ಹತ್ರ ಹೇಳಿದೆ, ನೋಡಿ ಜಯಣ್ಣ, ನನ್ನಿಂದ ಆದ ಒಂದು ಹೆಲ್ಪ್ ನಿಮಗೆ ಮಾಡ್ತೇನೆ, ನೋಡು, ಒಂದು ಪ್ರಯತ್ನ ಮಾಡುವ ಅಂತೇಳಿ ಅಲ್ಲಿಯ ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಂಡು ಹೈಟೆಕ್ ಆಸ್ಪತ್ರೆ ಉಮೇಶ್ ಪ್ರಭು ಅವರ ಹತ್ರ ಅವರ ಒಂದು ಕಾಲಿನ ಆ ಸೊಂಟ ಮುರಿದ ಬಗ್ಗೆ ಬೇಕಾಗುವಂಥ ವೈದ್ಯಕೀಯ ದಾಖಲಾತಿಗಳನ್ನು ತಂದು ತೋರಿಸಿದಾಗ ಉಮೇಶ್ ಪ್ರಭು ಅವರು ಹೇಳಿದರು, ಅವರನ್ನು ನಡೆಯುವ ಹಾಗೆ ಮಾಡ್ಬೋದು ವಿಶ್ವೇಶ್ವರ, ಅವರ ಯಾರ ಹಂಗಿಲ್ಲದ ಬದುಕುವಾಗೆ ಮಾಡಲಿಕ್ಕೆ ಆಗ್ತದೆ, ಸುಮಾರು ಒಂದು 3-3.5 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಂತ. ನಾನು ಇವತ್ತು ಇಷ್ಟು ಹಣ ವ್ಯಯ ಮಾಡಿದರೂ ಕೂಡ ನಾನು ಬಹಳಷ್ಟು ಇದ್ದವಲ್ಲ. ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದಮೇಲೆ ಒಂದು ವರ್ಕ್ಶಾಪ್ ಮಾಡಿ, ಆ ವರ್ಕ್ಶಾಪಿನ ಹಣದಲ್ಲಿ ನನ್ನಿಂದ ಆದಷ್ಟು ಸಮಾಜಕ್ಕೆ ಹಾಕ್ತಾ ಬಂದಿದ್ದೇನೆ. ನಾನು ಧೈರ್ಯ ಮಾಡಿ, ಏನೇ ಇರಲಿಲ್ಲ, ಅವರ ಒಂದು ಬದುಕು ಸಿಗಲಿ ಅಂತ ಅವರನ್ನು ಜಿಲ್ಲಾಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಹೈಟೆಕ್ ಆಸ್ಪತ್ರೆಗೆ ದಾಖಲು ಮಾಡಿ, ಹೈಟೆಕ್ ಆಸ್ಪತ್ರೆಯಲ್ಲಿ ಜನವರಿ 1ನೇ ತಾರೀಕು, ಒಂದು 4 ವರ್ಷದ ಹಿಂದೆ ಜನವರಿ 1ಕ್ಕೆ ಅವರನ್ನು ದಾಖಲು ಮಾಡಿ ಏಪ್ರಿಲ್ 15 ತನಕ ಅಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದೆ. ಏಪ್ರಿಲ್ 15 ಯುಗಾದಿ ದಿವಸ ಅವರನ್ನು ಡಿಸ್ಚಾರ್ಜ್ ಮಾಡಿದ್ದು. ಸುಮಾರು 3.5 ಲಕ್ಷ ರೂಪಾಯಿ ಬಿಲ್ ಆದರೂ ಕೂಡ ಉಮೇಶ್ ಪ್ರಭು ಅವರು ಅವರ ಒಂದು ಬಿಲ್ಲನ್ನು ಎಲ್ಲವನ್ನೂ ತೆಗೆದುಕೊಳ್ಳದೆ ಒಂದು ರಿಯಾಯಿತಿ ಕೊಟ್ಟು ಒಂದು 2,20,000 ಒಳಗೆ ಆ ಒಂದು ಶಸ್ತ್ರಚಿಕಿತ್ಸೆ ಮಾಡಿಕೊಟ್ಟಿದ್ದಾರೆ. 3.5 ತಿಂಗಳು ಅವರು ಆಸ್ಪತ್ರೆಯಲ್ಲಿದ್ದರು. ಈಗ ಅವರು ಯಾರ ಹಂಗಿಲ್ಲದೆ ತಿರುಗಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿ, ಒಂದು ವ್ಯಕ್ತಿಯನ್ನು ನಾವು ಸ್ಪಂದನೆ ನೀಡಿದಲ್ಲಿ ಇಂತಹ ಸಾವಿರಾರು ಉದಾಹರಣೆ ಇದೆ, ನೂರಾರು ಅಲ್ಲ, ಸಾವಿರಾರು ಉದಾಹರಣೆ ಇದೆ ನನ್ನಲ್ಲಿ. ಈ ವ್ಯಕ್ತಿ ಇವತ್ತು ತಿರುಗಾಡ್ತಾ ಇದ್ದಾರೆ, ಯಾರ ಹಂಗಿಲ್ಲ, ಒಂದು ಮಾನಸಿಕವಾಗಿ ಖುಷಿಯಲ್ಲಿದ್ದಾರೆ. ತದನಂತರ ಕೂಡ ನಾನು ಅವರನ್ನು ಡಿಸ್ಚಾರ್ಜ್ ಮಾಡಿದ ಮೇಲೆ ಅವರಿಗೆ ಆಕ್ಸಿಡೆಂಟ್ ಆದ ವಿಷಯ ಗೊತ್ತಿರಲಿಕ್ಕೆ ಹೋಗಿ ಹಿರಿಯಡ್ಕ ಅವರಿಗೆ ಪೆರಡೂರಿನಲ್ಲಿ ಆಕ್ಸಿಡೆಂಟ್ ಆದದ್ದು. ಹಿರಿಯಡ್ಕ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರ ಅಪಘಾತದ ಎಲ್ಲ ದಾಖಲಾತಿಯನ್ನು ತೆಗೆದು ಆ ದಾಖಲಾತಿಯನ್ನು ನಾನು ಪುನಃ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದೆ. ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ ಮೇಲೆ ಅವರಿಗೆ ಸುಮಾರು 5.5 ಲಕ್ಷ ರೂಪಾಯಿ ವಿಮಾ ಪರಿಹಾರ ಸಿಕ್ಕಿತು. ಅವರು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಹತ್ರ ಹೇಳಿದ್ರಂತೆ, ನಾನು ಬದುಕಿರಲಿಕ್ಕೆ ಇವತ್ತು ವಿಶ್ವೇಶ್ವರ ಕಾರಣ, ನನಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ನನಗೆ ಏನಾದರೂ ಇದರಲ್ಲಿ ಪರಿಹಾರ ಸಿಕ್ಕಿದರೆ ಆ ಹಣವನ್ನು ನಾನು ವಿಶ್ವೇಶ್ವರಿಗೆ ಕೊಡ್ತೇನೆ ಅಂತ. ಮಾತಿಗೆ ತಪ್ಪದೆ ನ್ಯಾಯಾಲಯದಲ್ಲಿ ಪರಿಹಾರ ಸಿಕ್ಕಿದ ಕೂಡಲೇ ಆ ಪರಿಹಾರದ ಹಣವನ್ನು ನನ್ನ ಹತ್ರ ತಂದು ಕೊಟ್ಟರು. ನಾನು ಹೇಳಿದೆ, ಜಯಣ್ಣ, ನಾನು ಖರ್ಚು ಮಾಡಿದ್ದನ್ನು ನೀವು ಕೊಡೋದು ಬೇಡ, ಆದರೆ ನಿಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿ ಇರಲಿ, ಅದರ ಧೈರ್ಯದಲ್ಲಿ ನೀವು ಇನ್ನಷ್ಟು ಆರೋಗ್ಯವಂತರಾಗಿ ಇರ್ತೀರಿ, ನಿಮಗೊಂದು ಧೈರ್ಯ ಬರ್ತದೆ, ಬೆನ್ನೆಲುಬಾಗಿ ಅದು ನಿಮಗೆ ಇರಲಿ, ನಾನು ಯಾರಿಗೂ ಖರ್ಚು ಮಾಡಿದ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಜೊತೆಗೆ ಆ ಜಯಣ್ಣ ಆಸ್ಪತ್ರೆಯಲ್ಲಿ ಇರುವಂಥ ಸಮಯದಲ್ಲಿ ಮಾಧ್ಯಮ ಮುಖಾಂತರ, ದಿನಪತ್ರಿಕೆ ಮುಖಾಂತರ ವರದಿ ಪ್ರಕಟವಾಗಿತ್ತು. ಅದನ್ನು ನೋಡಿ ಕೆಲವರು ನಮ್ಮ ಹೈಟೆಕ್ ಆಸ್ಪತ್ರೆಗೆ ಹಣವನ್ನು ಸಹ ತಂದು ಕಟ್ಟಿದವರಿದ್ದಾರೆ. ಈಗ ಸಮಾಜ ಸೇವೆ ಎಂಬುದು ನಾವು ಒಬ್ಬರಿಂದ ಅಂತ ಅಲ್ಲ. ನಾನು ಇವತ್ತು
ಸಾವಿರಾರು ಜನರನ್ನು ರೆಸ್ಕ್ಯೂ ಮಾಡಬೇಕಾದ್ರೆ ಉಡುಪಿಯ ನಗರ ಠಾಣೆ ಇರ್ಬೋದು, ಮಹಿಳಾ ಠಾಣೆ ಇರ್ಬೋದು, ಟ್ರಾಫಿಕ್ ಸ್ಟೇಷನ್ ಇರ್ಬೋದು, ಜಿಲ್ಲಾಸ್ಪತ್ರೆ ವೈದ್ಯರು ಸಿಬ್ಬಂದಿಗಳು, ಮಹಿಳಾ ಸಾಂತ್ವನ ಕೇಂದ್ರ, ಸಖಿ ಒನ್ ಸ್ಟಾಪ್ ಸೆಂಟ್ರ್, ಮಹಿಳಾ ನಿಲಯ, ಹಿರಿಯ ನಾಗರಿಕ ಸಹಾಯವಾಣಿ, ಇವರೆಲ್ಲರೂ ಕೂಡ ನಾವು ಮಾಡುವ ಕೆಲಸಕ್ಕೆ ನಾವು ಏನು ಬೇಡಿಕೆ ಇಟ್ಟಿದ್ದೇವೆ, ನಮಗೆ ಆ ಸಮಯದಲ್ಲಿ ಕಾನೂನು ಪ್ರಕ್ರಿಯೆ ಏನಾಗಬೇಕು ಅದಕ್ಕೆ ಸಂಪೂರ್ಣವಾಗಿ ಸಹಾಯ ಮಾಡಿದ್ದಾರೆ. ಸಾಂತ್ವನ ಕೇಂದ್ರ ಮತ್ತು ಮಹಿಳಾ ಠಾಣೆ ಮತ್ತು ಉಡುಪಿ ನಗರ ಠಾಣೆ ಜಿಲ್ಲಾಸ್ಪತ್ರೆಯವರು ಅವರು ಮಾಡಿದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಯಾಕಂದರೆ ಎನಿ ಟೈಮ್ 24x7 ನಮಗೆ ಒಂದು ಆ ಕಾನೂನಿನ ಪ್ರಕ್ರಿಯೆಗೆ ಮತ್ತು ಒಂದು ರಕ್ಷಣಾ ಕಾರ್ಯಕ್ಕೆ ಅವರು ಮುಂದಾಗಿ ಹೆಲ್ಪ್ ಮಾಡಿದ್ದಾರೆ. ಇದರಲ್ಲಿ ನಾವು ಮಾಡಲಿಕ್ಕೆ ಒಂದು ಮನಸ್ಸಿದ್ರೆ ಹಣವೇ ಮುಖ್ಯ ಅಂತಲ್ಲ, ಒಬ್ಬರ ಬದುಕನ್ನು ಒಬ್ಬರಿಗೆ ಹೊಸ ಬದುಕನ್ನು ಕೊಡಲಿಕ್ಕೆ ಸಾಧ್ಯ ಉಂಟು. ಒಬ್ಬ ಮನುಷ್ಯ ವ್ಯಕ್ತಿ ಸಾಯುವವನನ್ನು ಅವನನ್ನು ಬದುಕಿಸುವಂಥ ಶಕ್ತಿ ಜನಸಾಮಾನ್ಯನಿಗೆ ಉಂಟಂತಾದರೆ ನಾವೊಂದು ಲೆಕ್ಕ ಹಾಕುವ. ಯಾಕಂದರೆ ಒಂದು ಏನೋ ದುರ್ಘಟನೆ ಆಯಿತು, ಏನೋ ಆಕ್ಸಿಡೆಂಟ್ ಆಯಿತು, ಆ ಸಮಯದಲ್ಲಿ ಇಮ್ಮಿಡಿಯೇಟಾಗಿ ನಾವು ವೈದ್ಯಕೀಯ ಚಿಕಿತ್ಸೆಗೆ ಅವರನ್ನು ಒಳಪಡಿಸಿದಲ್ಲಿ ಅವ ಬದುಕಿ ಉಳಿದು ಬರ್ತಾನೆ. ಆ ಪ್ರಕಾರದಲ್ಲಿ ವೈದ್ಯರಿಗಿಂತ ಮುಖ್ಯವಾಗಿ ನಾವು ಜನಸಾಮಾನ್ಯರು ಅದರಲ್ಲಿ ಜಾಸ್ತಿ ಪಾತ್ರವನ್ನು ವಹಿಸ್ತೇವೆ. ಆ ಕ್ಲಪ್ತ ಸಮಯಕ್ಕೆ ವೈದ್ಯರ ಕೈಗೆ ಆ ಒಂದು ವ್ಯಕ್ತಿಯನ್ನು ಕೊಡುವಂಥದ್ದು. ಇದನ್ನು ನಾವು ಮಾಡುವಂಥ ಕೆಲಸ ಮಾಡಿ ಎಷ್ಟೋ ಜನರ ಜೀವ ಉಳಿಸಲಿಕ್ಕೆ ಸಾಧ್ಯ ಉಂಟು. ಅದಕ್ಕೂ ಕೂಡ ಬೇಕಾದಷ್ಟು ಉದಾಹರಣೆ ಉಂಟು. ಒಂದು ದಿವಸ ಶಾರದಾ ಹೋಟ್ಲ್ ಹತ್ರ KMCಯ ಮೆಡಿಕಲ್ ಸ್ಟೂಡೆಂಟ್ ಯುವತಿಯೊಬ್ಬಳು ರಾತ್ರಿ ಬಿದ್ದದ್ದು ಯಾರಿಗೂ ಗೊತ್ತಿರಲಿಲ್ಲ. ಬೆಳಗಿನ ಜಾವ ನೋಡೋದು ತಲೆ ಒಡೆದೋಗಿತ್ತು, ಅನ್ಕಾನ್ಸಿಯಸ್ ಇದ್ಲು. ಅವಳು ಬದುಕುವಂಥ ಯಾವುದೇ ಒಂದು ಚಾನ್ಸ್ ಅಲ್ಲಿ ಇರಲಿಲ್ಲ. ಅಂತೂ ಜೀವ ಇತ್ತು. ನಾನು ಇಮಿಡಿಯೇಟ್ ಅವಳಿಗೆ ಫಸ್ಟ್ ಏಡ್ ಚಿಕಿತ್ಸೆ ಹೈಟೆಕಲ್ಲಿ ಮಾಡಿ KMCಗೆ ದಾಖಲು ಮಾಡಿದೆ. ಅವಳು ತದನಂತರ ಅಲ್ಲಿಯ ಚಿಕಿತ್ಸೆಗೆ ಸಂಪೂರ್ಣ ಸ್ಪಂದಿಸಿ ಹುಷಾರಾಗಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ಹೋದ್ಲು. ಆ ಸಮಯದಲ್ಲಿ ನನಗೆ KMCಯ ಒಂದು ಮುಖ್ಯ ಅಧಿಕಾರಿ ಪೂರ್ಣಿಮಾ ಬಾಳಿಗರ್ ಅವರು ಕರೆದು, ವಿಶು ಶೆಟ್ಟಿಯವರೇ, ಇವತ್ತು ಅವಳು ಬದುಕಬೇಕಾದ್ರೆ ನಿಮ್ಮ ಕರ್ತವ್ಯ ಪ್ರಜ್ಞೆ ಮತ್ತು ನೀವು ಆ ಸಮಯದಲ್ಲಿ ಕೊಟ್ಟ ಪ್ರಥಮ ಚಿಕಿತ್ಸೆ ಅವಳು ಇವತ್ತು ಬದುಕಿ ಬರಲಿಕ್ಕೆ ಕಾರಣ ಅಂತ ಹೇಳಿ ಒಂದು ವರ್ಕ್ಶಾಪ್ ಓಪನ್ ಮಾಡಿ ಈ ವಿಷಯವನ್ನು ಸೋಷಿಯಲ್ ವರ್ಕ್ನವರಿಗೆ, ಪೊಲೀಸ್ ಇಲಾಖೆಯವರಿಗೆಲ್ಲ ಒಂದು ವರ್ಕ್ಶಾಪ್ ಓಪನ್ ಮಾಡಿ ವಿಷಯವನ್ನು ತಿಳಿಸಿದ್ದಾರೆ. ಯಾಕಂದರೆ ನಾವು ಒಂದು ಆ ಸಮಯದಲ್ಲಿ ಕೊಟ್ಟ ಸ್ಪಂದನೆ ಇವತ್ತು ನೋಡಿ. ಆ ಯುವತಿ ತಂದೆ ತಾಯಿಗೆ ಒಬ್ಬಳೇ ಮಗಳು, ಗುಜರಾತ್ನವಳು. ಆ ತಂದೆ ತಾಯಿ ಬಂದು ನನಗೆ ಒಂದು ಕಣ್ಣೀರಿಟ್ಟು ಅವಳು ಬದುಕಿ ಹೋಗುವಾಗ ಉಂಟಲ್ಲ, ಅವರು ಕೊಟ್ಟಂತ ಅವರಿಗೆ ಒಂದು ಅಷ್ಟು ಖುಷಿ ಆಯಿತು, ಮಗಳನ್ನು ಅಪ್ಪಿಕೊಂಡು ಹೋದರು. ಅದರಿಗಿಂತ ನಮಗೊಂದು ಪುನರ್ಜನ್ಮ ಕೊಡುವಂಥ ಜನ್ಮ ಕೊಟ್ಟ ತಂದೆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ನಮಗೆ ಒಬ್ಬರಿಗೆ ಸಾಯುವವರಿಗೆ ಪುನರ್ಜನ್ಮ ಕೊಡುವಂಥ ಒಂದು ಯೋಗ್ಯತೆ ಕೂಡ ನಮ್ಮಂಥ ಜನಸಾಮಾನ್ಯರಿಗೆ ಉಂಟಂತಾದ್ರೆ ನಾವು ಅದನ್ನು ಯಾಕೆ ಉಪಯೋಗ ಮಾಡಬಾರ್ದು? ಯಾಕಂದರೆ ಮನುಷ್ಯ ಬಂದವ 3 ದಿವಸ ಬದುಕು ಮಾಡಿ 1 ದಿವಸ ಹೋಗಲೇಬೇಕು. ಆ ಸಮಯದಲ್ಲಿ ಅದೆಷ್ಟೋ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಅದೆಷ್ಟೋ ಸಾಧನೆಗಳನ್ನು ಮಾಡ್ಬೋದು, ಅದೆಷ್ಟೋ ಹೋರಾಟವನ್ನು ಮಾಡ್ಬೋದು. ನಾನು ಬಹಳಷ್ಟು ಹೇಳ್ತಾ ಇದ್ದೇನೆ ನಮ್ಮ ಇಲಾಖೆಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ ಹೆಚ್ಚು ಗಮನ ಕೊಡಿ, ಜನಸಾಮಾನ್ಯರ ಬಗ್ಗೆ ಹೆಚ್ಚು ಗಮನ ಕೊಡಿ. ಇವತ್ತು ಕಟ್ಟಕಡೆಯ ವ್ಯಕ್ತಿ ಜನಸಾಮಾನ್ಯರು ಮೂಲಭೂತ ಸೌಕರ್ಯ ಇಲ್ಲದೆ, ಬೇಕಾಗುವಂಥ ತುರ್ತು ಸಮಯಕ್ಕೆ ಬೇಕಾದಂಥ ಔಷಧಿ ಸಿಗದೆ, ಆಹಾರ ಸಿಗದೆ, ಖಿನ್ನತೆಗೊಳಗಾಗಿ ಎಷ್ಟೋ ಜನ ದುರಂತದ ಸಾವಿಗೀಡಾದರು. ಇದು ದೊಡ್ಡ ಒಂದು ನಮ್ಮ ಇದು ಸಂವಿಧಾನದ ವಿರುದ್ಧವಾಗಿ ಮಾಡುವಂಥದ್ದು ಹೇಳ್ಬೋದು. ಇದು ಅಧಿಕಾರಿಗಳಿಗೆ ಗಮನಕ್ಕೆ ಯಾಕೆ ಬರುವುದಿಲ್ಲ ನನಗೆ ಗೊತ್ತಿಲ್ಲ. ಯಾಕಂದರೆ ಬದುಕಿಸಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಉಂಟು. ಇವರು ಕಡತವನ್ನು ಮಾತ್ರ ಇಳುವರಿ ಮಾಡೋದಿಲ್ಲ. ಕಡತ ಎಂಬುದು ಯಾವತ್ತೂ ಮಾಡ್ಬೋದು. ಅವರು ಕಡತಕ್ಕೆ ಸಂಬಂಧಪಟ್ಟ ದಾಖಲಾತಿಯನ್ನು ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಮಾಡ್ತಾರೆ. ಆದರೆ ಜನಸಾಮಾನ್ಯನ ಜೀವನ ಆ ಸಮಯದಲ್ಲಿ ಒಂದು ಕೊಡುವಂಥ ಸಮಯ, ಆ ಸಮಯಕ್ಕೆ ಕೊಡುವ ಸ್ಪಂದನೆ, ಅದನ್ನೆಲ್ಲ ಮಾಡಿದಲ್ಲಿ ಎಷ್ಟೋ ಜನರನ್ನು ಬದುಕಿಸ್ಬೋದು. ನಾವು ಇದಕ್ಕೆ ನನ್ನ ಹತ್ರ ಸಾವಿರಾರು ಉದಾಹರಣೆ ಇದೆ. ಮೂಲಭೂತ ಈಗ ಉಡುಪಿಯಲ್ಲಿ ಜಿಲ್ಲಾಸ್ಪತ್ರೆ ಈಗ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲು ಕುಂದಾಪುರದಲ್ಲಿ ಒಬ್ಬರಿಗೆ ಹುಷಾರಿಲ್ಲದಿದ್ದರೆ ಉಡುಪಿಗೆ ತರೋದು, ಉಡುಪಿಯಿಂದ ಮಂಗಳೂರಿಗೆ ಹೋಗೋದು. ಆ ಸಮಯದಲ್ಲಿ ಎಷ್ಟು ಸಮಯ ವೇಸ್ಟ್ ಆಗ್ತಿತ್ತು. ಸಣ್ಣ ಸಣ್ಣ ಒಂದು ಚಿಕಿತ್ಸೆ ಸಿಗದೆ ಮರಣ ಹೊಂದಿದವರಿದ್ದಾರೆ. ಇದೆಲ್ಲ ನಮ್ಮ ಸಮಾಜದ ದುರಂತದ ಸಮಯ. ಇವತ್ತು ಕಟ್ಟ ಕಡೆಯ ವ್ಯಕ್ತಿಗೆ ಬೇಕಾಗುವ ಗೌರವ ಸಿಗ್ತಾ ಇಲ್ಲ. ಒಂದು ದಿವಸ ನನಗೆ ಒಂದು ಯುವತಿ ಸಿಕ್ಕಿದ್ಲು, ರಸ್ತೆ ಬದಿಯಲ್ಲಿ ಬಿದ್ದು ಕೂಗ್ತಾ ಇದ್ಲು. ನಾನು ಅವಳನ್ನು ರೆಸ್ಕ್ಯೂ ಮಾಡಲಿಕ್ಕೆ ಹೋದೆ. ರೆಸ್ಕ್ಯೂ ಮಾಡಲಿಕ್ಕೆ ಹೋಗುವಾಗ ರಾತ್ರಿ ಹೊತ್ತಿಗೆ ಬೇವರ್ಸಿ ನೀನು ಕೂಡ ನನ್ನನ್ನು ತಿನ್ನಲಿಕ್ಕೆ ಬಂದಿಯಾ ಕೇಳಿದ್ಲು. ಅವಳಿಗೆ ಎಂತಾಗಿದೆ, ಅವಳನ್ನು ಎಷ್ಟೋ ಜನ ಅವಳಿಗೆ ಕುಡಿಸಿ ಮಾದಕ ದ್ರವ್ಯ ಕೊಟ್ಟು ಅವಳನ್ನು ಅತ್ಯಾಚಾರ ಮಾಡಿ ಹೋಗಿದ್ರು. ನಾನು ಅವಳನ್ನು ಕಡೆಗೆ ವೆಹಿಕಲಲ್ಲಿ ಹಾಕಿ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಗ್ರೂಪ್ ಡಿ ಅವರು ಅವರನ್ನು ವಿಮಲಕ್ಕ ಅಂತ ಅವಳನ್ನು ಸ್ನಾನ ಎಲ್ಲ ಮಾಡಿಸಿ ಕ್ಲೀನ್ ಮಾಡಿಸಿ ಊಟ ಎಲ್ಲ ಕೊಟ್ಟ ಕೂಡಲೇ ಅವಳಿಗೆ ಗೊತ್ತಾಯಿತು ನಾನು ಅವಳನ್ನು ರೆಸ್ಕ್ಯೂ ಮಾಡಲಿಕ್ಕೆ ಬಂದದಂತ. ಆ ಸಮಯದಲ್ಲಿ ಅವಳು ಹೇಳಿದ್ಲು, ನೋಡಣ್ಣ, ನಾನು ಎಜುಕೇಟೆಡ್, ನನಗೆ ಪುನಃ ಒಂದು ಮೆಡಿಟೇಷನ್ ಮಾಡಿ ಒಂದು ಕೌನ್ಸಿಲಿಂಗ್ ಮಾಡಿ ನಾನು ಈಗ ಆಲ್ರೆಡಿ ಇದು ಮದ್ಯವ್ಯಸನ ಮತ್ತು ಮಾದಕ ದ್ರವ್ಯಕ್ಕೆ ಬಲಿಯಾಗಿ ಆಗಿದೆ. ಇದರಿಂದ ನನ್ನನ್ನು ತುಂಬ ಜನ ದುರುಪಯೋಗ ಮಾಡಿದರು. ಇದರಿಂದ ನನಗೆ ಹೊರಗೆ ಬರಬೇಕು, ಇದಕ್ಕೆ ಬೇಕಾಗುವಂಥ ಒಂದು ಕೆಲಸ ಮಾಡಿ ಅಂತ ಹೇಳಿದರು. ಆ ಸಮಯದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷ ಮಂಜುಳಾ ಮಾನಸ್ ಅಂತ ಇದ್ದರು. ಅವರನ್ನು ನಾನು ಸಂಪರ್ಕ ಮಾಡಿದೆ.
ಅವ್ರು ಹೇಳಿದರು ನನಗೆ, ವಿಶ್ವ ಶೆಟ್ಟಿ ಅವರೇ, ಈ ಕೇಸನ್ನು ನಾನು ಬಿಡುವುದಿಲ್ಲ, ಅವಳಿಗೆ ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಸರ್ಕಾರದ ಮುಖಾಂತರ ಮಾಡಿಸಿಕೊಡುವ ಜವಾಬ್ದಾರಿ ನಂದು. 3-4 ದಿವಸದ ಒಳಗೆ ನಾನು ಅವಳಿಗೆ ಬೇಕಾಗುವ ವ್ಯವಸ್ಥೆ ಮಾಡ್ತೇನೆ, ಅಷ್ಟು ತನಕ ಅವಳು ಉಡುಪಿಯ ಮಹಿಳಾ ನಿಲಯದಲ್ಲಿ ಇರಲಿ ಅಂತ. ಅವಳನ್ನು ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಅವಳ ಟೆಸ್ಟ್ ಎಲ್ಲ ಆಗಿದೆ, HIV ಟೆಸ್ಟ್ ಎಲ್ಲ ಆಗಿದೆ, ಎಲ್ಲ ನೆಗೆಟಿವ್ ಇತ್ತು, ಅಲ್ಲಿ ಆಗ್ತು. ಬಟ್ ಈ ಕುಡಿಯುವವರಿಗೆ, ಮಾದಕ ದ್ರವ್ಯ ಸೇನಿಗಳಿಗೆ ಕೆಲವೊಂದು ಸಮಯದಲ್ಲಿ ಅದು ಸಿಗದೇ ಇದ್ದಲ್ಲಿ ಅವರು ಹುಚ್ಚರಾಗಿ ಆಗ್ತಾರೆ, ಬುದ್ಧಿ ಭ್ರಮಣೆ ಆಗ್ತದೆ. ಆ ಸಮಯದಲ್ಲಿ ಅವರಿಗೆ ಇಮಿಡಿಯೇಟ್ ಮೆಡಿಟೇಷನ್ ಮತ್ತು ಅಥವಾ ಒಂದು ಮೆಡಿಕಲ್ ಹೆಲ್ಪ್ ಬೇಕೇ ಬೇಕು. ಆ ಸಮಯದಲ್ಲಿ ಅವಳು ಮಹಿಳಾ ನಿಲಯದಿಂದ ತಪ್ಪಿಸ್ಕೊಂಡು ಹೋದ್ಲು. ಅದು ನನಗೆ ಬಹಳ ಬೇಸರವಾಯಿತು. ಅವಳು ಓದ್ಲಲ್ಲ ತಪ್ಪಿಸ್ಕೊಂಡು ಹೋದದ್ದು ನಾನು ಉದಯವಾಣಿ ಪೇಪರ್ನಲ್ಲಿ ನೋಡಿದೆ. ತದನಂತರ 1-2 ವರ್ಷ ಬಿಟ್ಟು ಇದೇ ಚಿತ್ರಾನ್ ಸರ್ಕಲಲ್ಲಿ ಒಂದು ಯುವತಿ ಬಿದ್ದಿದ್ಲು. ಮತ್ತೆ ನೋಡೋದಿಗೆ ಅದೇ ಯುವತಿ ಇವಳಾಗಿದ್ಲು. ಆ ಸಮಯದಲ್ಲಿ ಪುನಃ ನಾನು ಜಿಲ್ಲಾಸ್ಪತ್ರೆಗೆ ಅವಳನ್ನು ದಾಖಲು ಮಾಡಿದೆ. ಆ ಸಮಯದಲ್ಲಿ ಅವಳಿಗೆ HIV ಪಾಸಿಟಿವ್ ಆಯಿತು. ಹಾಗಾದರೆ ಒಂದು ನೆಗೆಟಿವ್ ಇದ್ದವಳಿಗೆ HIV ಪಾಸಿಟಿವ್ ಬಂತು. 2 ವರ್ಷದ ಮೊದಲು ಅವಳು ರೆಸ್ಕ್ಯೂ ಆಗ್ತಿದ್ರೆ ಖಂಡಿತ ಅವಳಿಗೆ ಪಾಸಿಟಿವ್ ಬರ್ತಿರಲಿಲ್ಲ. ಅದರ ಜೊತೆಗೆ ಅವಳೊಂದಿಗೆ ಸಂಬಂಧ ಹೊಂದಿದ ಅದೆಷ್ಟೋ ಜನರಿಗೆ HIV ಪಾಸಿಟಿವ್ ಬಂದಿರ್ಬೋದು. ಇವತ್ತು ನಾವೊಂದು ಸಮಸ್ಯೆಯನ್ನು ಬುಡದಿಂದ ಕೀಳಬೇಕಾದ್ರೆ ಎಷ್ಟು ಕಷ್ಟ ಉಂಟು. ಸರ್ಕಾರ ಕ್ಷಯ ರೋಗಕ್ಕೆ, HIV ನಿರ್ಮೂಲನಕ್ಕಾಗಿ ಬಹಳಷ್ಟು ವರ್ಷಕ್ಕೆ ಕೋಟಿ ಖರ್ಚು ಮಾಡ್ತಾ ಉಂಟು. ಅದನ್ನು ಹೇಗೆ ಖರ್ಚು ಮಾಡಬೇಕು, ಎಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು, ಅದು ಯಾಕೆ ಇಲಾಖಾಧಿಕಾರಿಗೆ ಗೊತ್ತಿಲ್ಲ. ಒಂದು ಸಣ್ಣ ಹೆಣ್ಣು ಮಗುವಿನಿಂದ 90 ವರ್ಷದ ವೃದ್ಧೆಗೆ ತನಕ ಕೂಡ ಅತ್ಯಾಚಾರ ಆದ ಪ್ರಕರಣ ಇದೆ. ಇಲ್ಲಿ ಅವರು ಬೀದಿಗೆ ಬಿದ್ದರೆ ಅವರಿಗೆ ದೌರ್ಜನ್ಯ ಆಗಿಯೇ ಆಗ್ತದೆ. ಇದಕ್ಕೆ ನನ್ನ ಹತ್ರ ಬೇಕಾದಷ್ಟು ಉದಾಹರಣೆ ಉಂಟು. ಒಂದು ಉದಾಹರಣೆ ಹೇಳ್ತೇನೆ. ರೈಲ್ವೆ ಸ್ಟೇಷನ್ನಲ್ಲಿ ಒಮ್ಮೆ 78 ವರ್ಷದ ಒಂದು ವೃದ್ಧೆ ಸಿಕ್ಕಿದ್ರು, ಅನಾರೋಗ್ಯದವರು. ಅವರನ್ನು ತಂದು ನಾನು ಜಿಲ್ಲಾಸ್ಪತ್ರೆಗೆ ಹಾಕಿದ್ದೆ ಕೆಲವು ವರ್ಷಗಳ ಹಿಂದೆ. ಜಿಲ್ಲಾಸ್ಪತ್ರೆಗೆ ಹಾಕಿದ ಸಮಯದಲ್ಲಿ ನನಗೆ ಕಡೆಗೆ ಗೊತ್ತಾಯ್ತು, ಚಿಕಿತ್ಸೆ ಕೊಟ್ಟಂಥ ವೈದ್ಯರು ಹೇಳ್ತಾರೆ ಇವಳಿಗೆ ದೌರ್ಜನ್ಯ ಆಗಿದೆ ಅಂತ. ಅದನ್ನು ಕೇಳಿದ ಮೇಲೆ ನನಗೆ ಬಹಳಷ್ಟು ಬೇಸರ ಆಯಿತು. ಅದರ ನಂತರ ನಾನು ಎಲ್ಲಿಯೇ ಹೆಣ್ಣು ಮಕ್ಕಳಾಗಲಿ, ಯುವತಿಯರಾಗಲಿ, ವೃದ್ಧೆಯರಾಗಲಿ, ಮಹಿಳೆಯರಾಗಲಿ ರಸ್ತೆ ಬದಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಇದ್ದರೆ ನಾನು ಅವರನ್ನು ರೆಸ್ಕ್ಯೂ ಮಾಡಲಿಕ್ಕೆ ಬಹಳಷ್ಟು ಹೋರಾಟ ಕೊಡೋದು ಅದಕ್ಕಾಗಿಯೇ. ಕೆಲವೊಂದು ಅಧಿಕಾರಿಗಳಿಗೆ ಅದು ಕಷ್ಟವೂ ಆಗಿದೆ. ಒಮ್ಮೆ ಒಂದು ಮಹಿಳಾ ಅಧಿಕಾರಿ ಹೇಳ್ತಾರಂತೆ, ವಿಶ್ವ ಶೆಟ್ಟಿಯವರ ಬಗ್ಗೆ ಒಂದು ಮಾನಸಿಕ ರೋಗಿಯ ಬಳಿ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿ ಅಂತ. ಯಾಕಂದರೆ ನಾವು ರಕ್ಷಣೆ ಮಾಡಿದವರಿಗೆ ತಲೆನೋವಾಗಿರ್ತದೆ. ಇಂತಹ ಪರಿಸ್ಥಿತಿ ಕೂಡ ನಮ್ಮ ಸಮಾಜದಲ್ಲಿ ಬರ್ತದೆ. ಇದನ್ನು ಯಾರು ಕೇಳೋದು? ಒಂದು ಮಹಿಳಾ ದಿನಾಚರಣೆ ದಿವಸ ಮಹಿಳೆ ದೇವರು, ಮಹಿಳೆ ಹಾಗೆ ಹೀಗೆ, ಮಹಿಳೆ ಸದೃಢವಾಗಿರಬೇಕು, ಬದುಕಬೇಕಂತ ಹೇಳುವವರು ಸರಿಯಾಗಿ ಇದ್ದ ಮಹಿಳೆಗೆ ಯಾರದ್ದೇ ಅಗತ್ಯ ಬೇಡ, ಅವಳ ಕಾಲ ಮೇಲೆ ನಿಲ್ತಾಳೆ. ಮೊದಲು ಬೀದಿಗೆ ಬಿದ್ದ, ಅಸಹಾಯಕರಾದ, ದೌರ್ಜನ್ಯಕ್ಕೊಳಗಾದ, ಗತಿ ಇಲ್ಲದ, ಬೇಕಾದ ಮೂಲಭೂತ ಸೌಕರ್ಯ ಇಲ್ಲದ, ಖಿನ್ನತೆಗೊಳಗಾದ ಮಹಿಳೆಯರನ್ನು, ಯುವತಿಯರನ್ನು ರಕ್ಷಿಸುವ ಕೆಲಸ ಸರ್ಕಾರ ಮಾಡಬೇಕು. ಅದು ಸಣ್ಣ ಮಗುವಿನಿಂದ 100 ವರ್ಷದ ತನಕ ವೃದ್ಧಿಯರಿರಲಿ.